ಬೇರೆ ಕೊಂಚ ಪ್ಯಾಂಪರ್ಸ್ ಅದಕ್ಕೆ ಫೈನಲಿ ಆನಿಯನ್ ಕಟ್ಟಿಂಗ್ ಸೈಡ್ ಮಾತ್ರ ಇನ್ನು ಸುಮಾರು ಸಬ್ಸ್ಕ್ರೈಬರ್ ಟಿವಿಯಲ್ಲಿ ಚಾನಲ್ ಅಣ್ಣ ಇಪ್ಪ ಏದು ಚಾನಲ್ ಇದು ಮಲಯಾಳಂ ಸನ್ ಟಿವಿ ಚೀ ಕಟ್ಟಿ ಮಂತದ್ದು ಕೈಟ್ ಮುಂಚೆ ಪತ್ತುಂಡ ಅಯ್ಯೋ ಫೀಲಿಂಗೇ ಬೇತದ ಕಣ್ಣು ಮಾತಾಡಟ್ಟು ತಾರೀಖ್ ಮಾತಾಡಟ್ಟು ಅದೇ Deton engkai nate gas berpilih kemal beli. ಹಾಯ್ ವೆಲ್ಕಮ್ ಟು Manishshettyvlogs. ಇಂಕ್ಲಿ ಪರ್ಚೇಸ್ ಮಲ್ಪರೆ ಶಾಪಿಂಗ್ ಹೋಗೋದಿಲ್ಲ ತುಲೆ ನಮ್ಮೊಟ್ಟು ಬರ್ಬಾರಿ ಒಂದು ಇಂಕ್ಲಿ ಪೃಥ್ವಿನ್ ಪೊಲಲ್ಲಿ ರಾಜೇಶ್ ಫೆರರು ಅಂಚನೆ ಇದು ದೊಂಬು ನಾನು ಪುಟ್ಟನೇ ಕಪ್ಪು ಪೃಥ್ವಿ ಚೂರು ಜಾಸ್ತಿ ಕಪ್ಪಾತೆ ಆದಿವಾಸಿ ಏರ್ ಆಯಿಲ್ ಆದಿವಾಸಿ ಯಾರು ಇತ್ತು ಏರ್ ಫಾಲ್ ನನಗೆ ಯಾರು ದಯವಿಟ್ಟು ಯಾರು ಕೂಡ ಯೂಸ್ ಮಾಡಿ ಮಾಡಿ ಆದಿವಾಸಿ ಒರಿಜಿನಲ್ ನೆಟ್ಟೆ ಉಂಡಿಯಾ ಸ್ವಲ್ಪ ಬೆದ್ರ ಸ್ವಲ್ಪ ಫೋನ್ ಅದಕ್ಕೆ ತಾಗೋಚಿ ಇಂದು ನಮ್ಮ ಒಂಜಿ ಜಾಗ ಬಂದ ಮಸ್ತ್ ಇಂಪಾರ್ಟೆಂಟ್ ಜಾಗ ಸೊ ನಮ್ಮ ಇನ್ನು ಪರ್ಚೇಸಿಂಗ್ ದಾದ ಬರೋ ಮನ್ಕೊ ಬಂದು ನಿಕ್ಲಿ ತೂಲೆ ಇಂಪಾರ್ಟೆಂಟ್ ಪರ್ಚೇಸಿಂಗ್ ಪೂರ ಮನ್ಕರಂಡು ಬ್ಯಾಚುಲರ್ಸ್ ನಕ್ಲಿ ಪೂರ ತೂಡು ಈ ಬ್ಲಾಗ್ ಪೂರ ఇప్పుడు ಇಂಪಾರ್ಟೆಂಟ್ ಪರ್ಚೇಸ್ ಬುಕ್ ತುಲೆ ತುಲೆ ರಗಡ್ ನಿಕ್ಲು ಮೇರಿತರ ಟಾಕ್ಸಿ ಕಾದ ಬರ್ಕೊಂಡು ಪಿಕ್ಚರ್ ಎಷ್ಟು ನನ್ನ ಏನು ಇಂಡಿ ಶಂಭು ತುಲೆ ರಾಜೇಶ್ ಬೇತೆ ರಾಜೇಶ್ ಮೇರೆ ಕೊಂಚ ಪ್ಯಾಂಪರ್ಸ್ ಅದಕ್ಕೆಲ್ಲ ಕುಜಲ್ಲಾಗಲಿ ತುಳಿ ಅಂಗಡಿದರೆ ಹೊರ ಪೋಟಿಗೆ ಹೋಗು ಪಿಲೇಸೋದಕ್ಕೆ ಬೈಕಿನಿಂದ ಮಾರಲಿ ವಿಕಾಸ್ ತೊಂದೇನು ಅಧ್ಯಕ್ಷ ಪ್ರೋಟೀನ್ಗೆ ಏನು ಮಾಡ್ತಾನ ಅಂದು ಇನ್ನೇನು ಮಾತ್ರ ತಿನ್ನೋಡು ನಾವು ಇನ್ನೇನು ಮಾತ್ರ ತಿನ್ನೋಡಿ ಅವೇನು ಮಾತ್ರ ಅವು ಸರಿ ಪ್ರೋಟೀನ್ಗೆ ಒಂದು ಪ್ಲೇಸ್ ತುಲೆ ಒಂದು ಸ್ವಲ್ಪದ ಪ್ಲೇಸ್ ಬಂದಾಗ ನಮ್ಮ ಕೊಂಚ ಮೇರು ಹೋಯ್ತೀವಿ ಸರ್ತ ಬರ್ತಿಲ್ಲ ಸಾಲದಕ್ಕೆ ಬರ್ತದೆ ಓಕೆ ಗೈಸ್ ಇತ್ತೆ ಕುಕ್ಕಿಂಗ್ ಮಾಡ್ಬಿಟ್ಟು ಬರೋದಿಲ್ಲ ರೀ ಒಂದು ನಿಮಿಷ ವೆಯ್ಟ್ ಕುಕ್ಕಿಂಗ್ ಬನ್ನಿ ಸರ್ ರೆಡಿ ಆಗ್ತೀನಿ ಇತ್ತೇಕಲ್ಲ ಆಲೂ ಪರೋಟ ಇದು ಆಯ್ತು ಬೇಗ ರೆಡಿ ಬೋಡೆ ಬುರ್ಜಿ ಸಾರಿ ರೆಸಿಪಿ ಚೇಂಜ್ ಆದ ಬುರ್ಜಿ ಬುರ್ಜಿ ಮಾಡ್ಕೊಂಡು ನೋಡಿ ಟ್ಯಾಬ್ಲೋದ ಡ್ರೈವರ್ ಕಣ್ಣುಯ್ಯ ತುಲೆ ಇಂಕ್ಲೇನಿ ಮೈನ್ ಮಲ್ಪರೆ ಬೋತೀನಿ ಬುರ್ಜಿ ನಮಗೆ ಬುರ್ಜಿ ಮಾಡಲು ನಮಗೆ ಮುಖ್ಯವಾಗಿ ಬೇಕಾದದ್ದು ಓಕೆ ವಿ ನೀಡ್ ಸಮಥಿಂಗ್ ಐಟಮ್ಸ್ ಟು ಮೇಕ್ ಬುರ್ಜಿ ಫಸ್ಟ್ ವಿ ಹ್ಯಾವ್ ಟು ದ ಗ್ರೀನ್ ಚಿಲ್ಲಿ three green chili and one of them is very long chili and after that onion as and two tomatoes and I think one more onion is required. After this cutting we will judge what will happen. Okay. If you want manja dodi no go side on says Okay, come on inside first of all we have to take one plate over there and this we cutting very different differently. Okay. mask bang yeah okay I am learning English from American Oxford University. For that you which university? government high school. Dr. Francis Xavier Albrascar is our yes my college GFGC Sidakate government first grade college Sidakate you college? Yeah, my college is Mahavira and the second one is SNS Subadatte. yes better okay for that you cutting we need very okay you can see that okay you freely Guruji atu kaike da no finger cutting okay oh abhyas undiya no Mr. Rajesh I am not talking while cutting this
How many onions in You back. No. ಅಗತ್ಯ ಉಂಟು. Let me know. Is my concentration missing? Yes, cost in kirmi. So we are taking one more onion. Onion Yeah. is very small onion we are taking. Okay. Oh, 2 tomatoes inside. Two tomatoes Barik. Yo. Munchi. ಮುಂಚೆ ಟೊಮೆಟೊ ಕೈತಲ್ಲ. Yes, 1 limbe puli garlic cutting. No, that is ಆಯುಧ ಪೂಜಾ. We are taking this very deep black color. You can see black color. Black very color. dangerous black color. Yeah. So Yes. we Pura ನೀರಲ್ಲಿ ನಾಯಿ ತಿಂದಾಗ ಮಲ್ತವಾಡಿ. Yeah. Yes, of course. Yes. Okay. ಅವು ಎಸ್ ಮೇಲೆ ನಿಜ ಅದು. ಎಸ್ ನಾವು ಮೇಲೆ. ಇಂಜ ಮಾಡಿ Yes. Finally, onion cutting side. Yeah. ಮಾತ್ರ ಇನ್ನಿ ಸುಮಾರು ಸಬ್ಸ್ಕ್ರೈಬರ್ ಎಲ್ಲ ಕೋಚಿ ಹೋಗಬೇಡಿ ಯಾರು ಕೂಡ. ಇವತ್ತು ನಮ್ಮದು ಒಂದು ಸ್ಪೆಷಲ್ ಆಗಿ ನಮ್ಮದು ಬುರ್ಜಿ ಆಗ್ತಿದೆ. ನಮ್ಮ ಕಡೆ ಬುರ್ಜಿ ಅಂತ ಹೇಳ್ತಾರೆ, ಬೇರೆ ಕಡೆ ಯಾವ ಥರ ಹೇಳ್ತಾರೆ ಗೊತ್ತಿಲ್ಲ ನಮಗೆ. ಕಮೆಂಟ್ ಮಾಡಿ. ಹಿಂದಿಯಲ್ಲಿ ಬುರ್ಜಿ ಬಂದ इधर आ जाओ. हाँ आ जाओ. ऑनियन 2 ऑनियन हम अभी कट किया है. ओ हिंदी. 2 ऑनियन अभी हमें कट किया है. वो ಚಾನಲ್ ಚೇಂಜ್ ಆಗಿದೆ. ऑनियन में अभी हमको क्या वेरी गुड प्रोटीन मिलता है. ऑनियन में आपको बालों का गिरना थोड़ा कम होता है और ಕುಜಾಟ ಬನ್ನೆ ಬಾಲವಿಯ ಹಾತ್ತು ಬನ್ನೆ अच्छा होता है. कट करता ना ಒಂದು ಚಾನಲ್ ಚೇಂಜ್ ಅಂದ್ರೆ ಎಲ್ಲ ಡಿಸೆಂಬರ್ 25 टोमॅटो पुरा कट करताना मस्त आम्ही क्लीन जाऊन कट करीचे. मला टोमॅटो दोन पटी एक पटी 2 पटी खाला रे मगर रे कुत्ते. ते तुम्ही बरे कण कट करून टोमॅटो शिजवून घालचे. പിന്നെ എന്ത് പറഞ്ഞാൽ നമ്മൾ ഈ മുളകുവേല കട്ട് ചെയ്യുമ്പോൾ ಸನ್ ಟಿವಿ മുളകുവേല കട്ട് ചെയ്യണം. ഞങ്ങളെ ಬೇರೆ ಟಿವಿ ആണ്. ಆ ಟಿವಿಯಲ್ಲಿ ಚಾನಲ್ ആണ്. ഇപ്പ ഏത് ചാനൽ? ಇದು ಮಲಯಾಳಂ സൺ ടിവി. ഞങ്ങളിപ്പോ ചെയ്യാൻ എഗ് ബുർജിയാണ്. സോ എഗ് ബുർജി നമുക്ക് എല്ലാവർക്കും അറിയും. പക്ഷേ ബാച്ചുലർ ലൈഫിൽ ഇതൊരു ഇമ്പോർട്ടൻസ് ആണ്. ബാച്ചുലർ ഞങ്ങൾ ബാംഗ്ലൂരിലേക്ക് താമസിക്കുമ്പോൾ ഞങ്ങൾ ഇത് എഗ് ബുർജിയാണ് ചെയ്യുന്നത്. എല്ലാവരും വേറെ കറിയൊന്നും ചെയ്യാൻ ആർക്കും അറിയത്തില്ലത് കൊണ്ട് കുഴപ്പമില്ല എന്ത് കുഴപ്പമില്ല. ഇപ്പൊ ಸ್ಪೆಷಲ್ SRS ಎಗ್ ಬುರ್ಜಿ ಎಗ್ ಕರಿ ಮಸಾಲಾ ಫ್ರಮ್ ಮೊಟ್ಟೆ ಕರಿ ಮಸಾಲಾ. ಉಪ್ಪುಗಳು ಸ್ವಾದಿಷ್ಟವಾದ ಉಪ್ಪುಗಳು. ಬಜಾಜ್ CT100 ಬದುಕು ಈಗ ಸುಲಭ. ಬ್ಯಾಕ್ ಟು ಚಾನಲ್ ಬ್ಯಾಕ್ಲಿ ಮಂತದ ಕೈಟ್ ಮುಂಚೆ ಪತ್ತಂಡ ಫೀಲಿಂಗ್ ಅತ್ತೆ ಓ ಮುಂಚೆ ಅವೇ ಮುಂಚೆತ್ತವಾರು ಫೀಲಿಂಗ್ ಅಂತ ಉರಿ ಉಂಟು. ಓ ಕೈಯ So boiled rice is specially for you can eat this while you are sugar. Oh yeah. White rice is not good. Yes sir, super. Eat boiled rice ನಿಮಗೆ ಶುಗರ್ ಬರೋದಿಲ್ಲ ಮತ್ತೆ ಇಂಥ ಕಾಯಿಲೆಗಳೆಲ್ಲ ಬರೋದಿಲ್ಲ. ಓಕೆ ಅದು ನಮ್ಮ ಊರಿದ್ದು ನಮ್ಮ ನೀರಿದ್ದು. So we are using ಸೂರ್ಯ 100% coconut oil. ಸೂರ್ಯ ಸೊನ್ನೆ ಜಾಸ್ತಿ ಆಯ್ತು ನನ್ನ ಸೂರ್ಯ 100% coconut oil. 100 millimeter. ಇದನ್ನೆಲ್ಲ ನೀವು ಮ್ಯೂಟ್ ಮಾಡಿ ಕೆಲವು ಕೇಳಬೇಡಿ. We are first of coconut oil. ವಾವ್ ನೈಸ್. ಆಕ್ಚುಲಿ ಮೇ ಚಾಯ್ ವಾಲ ಮಿತ್ತಿರದು ಮಾಡಿ ಆಕ್ಚುಲಿ ಈ ಲಾಂಗ್ ಪೀನಾಗಲು ದಾದಾನ್ ಕರೆದ ಪತ್ತಿಂದು ತೀರ್ ಈಗ ಸಾವಿ ಆಮೇಲೆ ದಯಮಾಡಿ ಹಾಗೆ ಹೇಳ್ಬೇಡಿ ಜನರೇ. ಯಾಕೆ ಜನರೇ ಇಪಿ ಅಂತ ಕರಿಬೇಡಿ ಜನರೇ. ನೋಡಿ ನಮ್ಮ ನೀರುಳ್ಳಿಯನ್ನು ಪೂಜೆಗೆ ಹಾಕ್ತಿದ್ದಾರೆ ಜನರೇ. ಒಂದು ಚುಚ್ಚೂರು ಪಾಡು ಮಾರಿ ಅನ್ ವಿಡಿಯೋ ನಮ್ಮ ಏತ್ ರಿಚ್ ಬಂದು ನಿಕ್ಲೆ ತೋಪ ತುಲೆ ನಮ್ಮ ಈತ್ ಕಾಸು ಹಾಕ್ಲಿ ಗೊತ್ತಾಂಡತ ನಮ್ಮ ನೆಡ್ದು ಮಲ್ಲ ಸಾಕ್ಷಿ ಬೋಡ ಕೋಟಿಗಟ್ಟಲೆ ಬಿಸ್ನೆಸ್ ನಮ್ಮ ಗೊತ್ತುಂಟು ತುಲೆ ತುಲೆ ಎಂಚ ಉಂಟು ನಮ್ಮ ಪರಿಸ್ಥಿತಿ ಪರಿಮಳ ಮುಂಕು ಹಾಕೊಂಡು ವೇಸ್ಟ್ ಐಟ್ ಐಟ್ಯಾ ನೇ ಕಾಲ್ ಗಿಡ ತಗೊಳ್ಳ ಸ್ಕ್ಯಾನರ್ ಉಂಟು ಹಾಕ್ಲಿ ಫೋಟೋ ತೆಗೆದುಕೊಂಡು ಬಿಡಿ. ಅಯ್ಯ ಒಂದು ಕಿರ್ಮುಂಡಿಯ ಅಂಗಿ ಸಾವು
ಕಣ್ಣು ಕಣ್ಣು ನೋಡಿ ಕಡೆ ಕಣ್ಣು ಅಂಚು ಹಾಕೊಡ್ತೀಯ. ಆದಷ್ಟು ನಾವು ಅಟಿಲೆಲ್ಲ ಮಾಡಬೇಕಾದ್ರೆ ಜಾಗ್ರತೆ ಮಾಡಬೇಕು ನೋಡಿ ಜನರೇ. ಸೊ ನಾವು ಉಪ್ಪನ್ನು ಹಾಕಬೇಕು. ಇದು ನಾವು ಯೂಸ್ ಮಾಡೋದು ಕಲ್ಲುಪ್ಪು, ಅದರಿಂದ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗ್ತದೆ. ಈಗ ಸಮಸ್ಯೆ ತುಂಬು ತೆತ್ತಿ ಮಲಮಲ್ಲ ಅವು ಮೋಸ್ಟ್ಲಿ ಪೂಂಜೆ ಬೇರೆ ಇಬ್ಬರು ಮೂಡಿದ್ದೆ ಎಲ್ಲ ದೀಪನ ಬೋರ ಬರ್ತೆ ಊರು ರಕ್ತ ಹುಚ್ಚು ಮಾಡಿ ತಿತ್ತದ ತೆತ್ತಿ ಬಾರಿ ಎಲ್ಲಿ ಆತನ ಎಲ್ಲಿ ಭಯಂಕರ ಇಲ್ಲ ಪನ್ನ ಪೂಂಜೆ ಹಾಕಿಡಿ ಎಲ್ಲಿಯ ಮಾರ ತೆತ್ತಿ ಆಟಿ ಅದಾದ ಪೂಂಜೆ ಯಾ ಕಾಪಿ ರೇಟ್ ಬಿಡು ನನಗೆ ಅವು ಯಾಕಂದ್ರೆ ಬೈದ ನಮ್ಮ ಸಂಸ್ಕೃತಿ మన కదిపు ఆగితే బుర్జ అన్నాను ఎంతలా అంటారు పట్రాసింగ్ తిప్పుడే కడజారుಲ್ಲ ते ಬೊಕ್ಕ ವಿಷಯದ ವನ್ನಗ ಒಂದು ಆಮದು ಚಾಯ್ ವಾಲ ಲಕ ಚಾಯ್ ವಾಲ ಬಿಲ್ ಗೇಟ್ಸ್ ಡಾಲಿ ಎಂಚಿನ ಬಗ್ಗು ಸಾಲ ಬಂತು ಎಂಚ ಉಳ್ಳದಿಲ್ಲ ಬುರ್ಜಿ ಬಂತಂದಿಲ್ಲ ಫ್ರಿಜ್ 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 ಬುರ್ಜಿ ತಾರೆ ತಿರ್ಗೋ ಚೀರೆ ಅವ್ಯಾನೆ ಫ್ರಿಜ್ ಅಂತೀತಿ ನಾನು ಕಸ್ಕಸ್ ಪರ್ವ ಗಟ್ಟಿಯಾಗಿ ಹೈ ಪ್ರೋಟೀನ್ ಪುರ ತಿಕ್ಕೊಂಡು ಫ್ಯಾಟ್ ತಿಕ್ಕೊಂಡು ನಿಕ್ಕೆ ಕ್ಯಾಲೋರೀಸ್ ಪುರ ಬಂದು ಹೈ ಪ್ರೋಟೀನ್ ಏಬಲ್ ಅಂದ್ರೆ ಏ ಬ್ಯಾವ ಕುಕ್ಕರ್ ನೆರ್ರ ಬಲ್ಲಿ ಮಾರೆ ಮರ್ಲೆ ಕುಕ್ಕರ್ ನೆರ್ರ ಅವು ಯಾಕೋ ತಿನ್ಪಿನದ ಅದನ್ನು ಮ್ಯೂಟ್ ಮಾಡಿ ಜನರೇ. ಮತ್ತೆ ಎಂತ ಗೊತ್ತಿಲ್ಲ ಎಕಡ್ಲ ಬಂತೆ ಪ್ರೋಟೀನ್ ಪ್ರೋಟೀನ್ ಅಂದೆ ವಿಷಯ ಬಂದ ಎಕಡೆ ಕಡಲೆ ತಿಂದ ದೊಡ್ಡ ತಿಕ್ಕೊಂದು ನಾಯಕಿ ಕಸ್ಕಸ್ ಬೊಕ್ಕಟ್ಟಿನ ಪ್ರೋಟೀನ್ ಬೈದ ಮಾರು ತೊಂಜಿ ಕಮೆಂಟ್ ಬರ್ಪುಂಡು ಇದು ಅಂಚ ಬಂದ್ರೆ ಅಲ್ಲಿ ಈಗ ಹೌದಾ ನಮ್ಮ ಏನಿ ಮಂದೊಂದಿಲ್ಲ ಮೂಜಿಗೆ ಎತ್ತಿದ ಮಸಾಲ ಕುಂಜಿಗೆ ಎತ್ತಿ ದೀಪಿನ ಐಕಿದೆ ಬೇಜ ತುಲ ಇತ್ತಂಜಿ ನಾಲ್ ತೆತ್ತಿ ಓಲೋಲಿ ಇತ್ತು ತೊಟ್ಟೆಡು ಇತ್ತೆ ತೊಟ್ಟೆಡು ಬಂದಾಗ ಐಕೊಂದು ಖುಷಿ ಅನ್ನು ಎಂಗಲ್ನ ಪಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕ ಪೂರ ತಿಕ್ಕ ತುಳಿ ಕಿನ್ನಿ ಬರು ಆಕ್ಚುಲಿ ನಮ್ಮ ತಿನ್ನೊಂದು ಪುನಃ ಪಕ್ಷಿ ಕೋಳಿ ಒಂದು ಪಕ್ಷಿ, ಕೋಳಿ ಮೊಟ್ಟೆ ಕೂಡ ಪಕ್ಷಿ, ನಾವು ತಿಂತಿರುವುದು ಪಕ್ಷಿ. ಹೌದೌದು, ಖಂಡಿತ ಖಂಡಿತ. ಏನಪ್ಪ ಅಂದರೆ ಇವರೊಬ್ಬ ಕುಶಲ ಕೆಲಸ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ನಮಗೆ ಬೇಡ, ಇದು ಅಡುಗೆ ಮಾಡಬೇಕಾದ್ರೆ ಪೈಪ್ಲೈನ್ದೆಲ್ಲ ಅದು ಕೂಡ ಮಾಡ್ತಿದ್ದಾರೆ. ಅದೇ ರೀತಿ ಅದೊಂದು ಇದು ತೋರಿಸುವನ ನಿಮ್ಮದು ಆರ್ಟ್ ಒಂದು ತೋರಿಸುವ. ನೀನು ಮಾಡ್ತಾಯಿರಿ ಇಲ್ಲಿ ಒಂದು, ಓಕೆನಾ? ಆಯಿತಾ? ಮಸಾಲ ಹಾಕಲಿಕ್ಕೆ ಉಂಟಾ? ಹಾಕಿ ಎರಗಾನ ವಿಜಿಲ್ ಜಾಸ್ತಿ ಆದಿದ್ದ ಪಲ್ಲೆ ತೆಪ್ಪುತ್ತೆ ಅಪ್ಪ ನಾವು ಬೊಕ್ಕಬಾರ್ದು. ಯಾವ ವಿಜಿಲ್ ಜಾಸ್ತಿ ಆದ ನಾವು ಅಲ್ಪ ಅವು ನಮ್ಮ ಊರಿಂದು ಬಾಯ್ಲ್ಡ್ ರೈಸ್. ಹಂಗಲ್ಲ, ನಮ್ಮದು ಬಾಯ್ಲ್ಡ್ ರೈಸ್ ಬಂದ ಉಡನ್ ಕೊಡಿ. ಎಸ್, ಉಡನ್ ಕೊಡಿ. ಹಾಂ, ಯಾವುದು ತೊಳೆದು ಕೊಡಿ. ಬೋಲ್ತು ಉಡನ್ ಇತ್ತು ಹೋಲಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು ಬುರ್ಜಿ. ಅದೇ ತಿನ್ನೋರಿದ್ದೀವಲ್ಲ ನಾವು. ಹಾಂ, ಆಕ್ಚುಲಿ ನೀರುಳ್ಳಿ ಇನ್ನೂ ಕೂಡ ಸ್ವಲ್ಪ ಬೇಯಬೇಕಿತ್ತು. ಅದು ನಮ್ಮ ಮತ್ತೆ ಎಂತ ಹೇಳಿಕ್ಕೆ ಆಗುದಿಲ್ಲ. ಅದು 10 ವಿಸಿಲ್ ಆಡಿಯೋ ಮಿಶ್ರಣ ಮಾಡ್ತಿದ್ದೀವಿ. ಉಲ್ಟಾ 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 ಒಂದು ಎಗ್ ಮಸಾಲ. ಹಾಂ, ಎಗ್ ಮಸಾಲ ಇಲ್ಲಿ ನಾನು ಎಲ್ಲಿಂದ ತಂದದಂದರೆ ಕೊಂಚಾಡಿಯಿಂದ ತಂತೀನಿ ಎಗ್ ಮಸಾಲ. ಅದು ಎಡ್ಡೆ ನಾರ್ನ. ಇದು ಇನ್ನು ಇದನ್ನು ಬಂದ್ ಮಾಡಿ ಅರ್ಧ ಗಂಟೆ ಇಡಬೇಕು. ಆಗ ಒಳಗಿಂದ ಬೆಂದು ರೈಸ್ ಫುಲ್ಲು
ಇದಾಗ್ತದೆ ಉಂಟಾಗ್ತದೆ ಅದೇ ಬೇಯ್ತದೆ ಹೆಣ್ಮಾನ್ ನಾವು ರಡ್ಡ ಅನಗ ಹೋಲಿ ತಳಿಗೆ ಬಲ್ತದ ನೋಡು ಗೈಸ್ ಕಾಮೆಂಟ್ ಮಾಡ್ತಾರೆ ಹೆಣ್ಮತ್ತು ಒಬ್ಬದು ಬಾಕಿ ಗೆಂಟು ರಿಟರ್ನ್ ಪಂಡ ಅಕ್ಲೇನ ಉದ್ದೇಶ ಇಡ್ಬೇಕು ಲೆಕ್ಕ ಕರೆಕ್ಟ್ ಇದೀವಿ ಅಂದೊಂದು ಕರೆಕ್ಟ್ ಅಂಚಿನ ವ್ಯಕ್ತಿಲು ದುಂಬಗ್ಲ ಒಂಜಿ ಲೆಕ್ಕಾಚಾರದ ವ್ಯಕ್ತಿಗಳು ಆದಿಪ್ಪ ದಾದ ಪನ್ಪರ್ ಪೃಥ್ವಿ ಬೇರೆ ಈ ಥರ ಎಲ್ಲ ಬರುತ್ತೆ ಗಾಯ ಫೈನಲಿ ರೆಡಿ ಆಗಿದೆ. ಎಸ್ ರೆಸಿಪಿಯನ್ನು ಅವರೇ ತಿಂತಾ ಇದ್ದಾರೆ. ವಾವ್ ಕೈ ಉಪ್ಪತ್ತು ಆನಿಮಲ್ ಆಯ್ನ ತಿಂತ ಸಾ ಯಾನ್ ಬಂದು ಅಲ್ಪ ಪನ್ ಉಪ್ಪತ್ತು ನಂದ ಸೂಪರ್ ಆದ ಇಂಚಿನ ಬುರ್ಜಿ ನಿಕ್ಕೆ ಲೈಫ್ ಇಂಚಿನ ಬುರ್ಜಿ ఇప్పుడు తింటే జంకులు ಇಂಚಿನ ಬುರ್ಜಿ ದಟ್ ಸ್ಪೆಷಲ್ ದಾದ ಬಣ್ಣಿಗೆ ಯಾನ್ ಮಂತಿನೇ ಸ್ಪೆಷಲ್ ಅದ ಅಪ್ಪನ ತಿನ್ಬಿಡು వచ్చావు ಗೊತ್ತಿಚ್ಚಾದ್ರೆ ಫೈನಲಿ ಆ್ಯಂಡ್ ಖುಷಿತ್ತು ಅಂಜಿ ಕಸು ಉಷ್ಣಾಂಶ ಎತ್ತಡಗೆ ನಮ್ಮದು ಇವತ್ತಿನ ಬುರ್ಜಿ ರೆಡಿಯಾಗಿದೆ. ನಾನು ಈ ಥರ ಯಾಕೆ ದಾಯ ಬೈದಿನ ಬಂದಾಗ ಪಂಡ ಫುಲ್ಲು ಕೋಡ್ವೇನು ಇದ್ದಿಂದ ಅಂಡ ಕಣ್ಣು ಮಾತಾಡಟ್ಟು ತಾರೀಕು ಮಾತಾಡಟ್ಟು ಅದೇ ಅಲ್ಲ ವೃತ್ತಿ ಲೆಕ್ಕ ಬಾರ್ದಿಜೆ ನಾನು ಮುಂಚೆ ಬಾಕಿದ್ದೆ ಸಾ ಕಟ್ ಮಾಡ್ತಿದ್ದ ಪಟ್ಟು ಕೂಡ ಬೇಯ್ಪಾರ ಬರ್ಜಿ ಅವ್ರ ಇಂಚೆ ತಿನ್ಕ ಇನ್ನು ಕಾಲು ಇಂಚಿನ ಬೇಕು. ರೆಡಿ ಆಗಿದೆ ಇವತ್ತು ರೆಸಿಪಿ ರೆಡಿ ಆಗಿದೆ. ನಾನು ಹೋಟೆಲ್ ಮಾತ ರಾಜೇಶ್ ಸ್ಪೆಷಲ್ ಮಾತ ರಾಜೇಶ್ ಸ್ಪೆಷಲ್ ಸೂಪರ್ ನಾವು ನೀವು ಓವನ್ ನೀವು ಕಜಿ ಮಾಡ್ಕೊಂಡಾಗ ನೀವು ಕಾಸ್ಟ್ಯೂಮ್ ಕೂಡ ಚೇಂಜ್ ಆಗಿ ಕೂಡ ಅವು ಖುಷಿ ಆಗ್ಬೋದು ಇಂಚ ಮರಲೇ ದಿಕ್ಕಿನ ಆಕ್ಚುಲಿ ಬುರ್ಜಿ ಬಂಡ ನಿಕ್ಲೆ ಮಾತಾಡಿ ಗೊತ್ತು ನಂದು ಸಾಧಾರಣ ಐಟಮ್ ಬುರ್ಜಿ ಬಂಡ ಅಂಡಲ್ಲ ಇಂದು ಬ್ಯಾಚುಲರ್ಸ್ ನಕ್ಲೆ ಲೈಫ್ ಮಸ್ತ್ ಇಂಪಾರ್ಟೆಂಟ್ ನಿಕ್ಲೆ ಬ್ಯಾಂಗ್ಳೂರ್ ಪಡು ಓಡು ಪಡು ನಮಕ್ ಬ್ಯಾಚುಲರ್ ನಕ್ಲೆ ಗೊತ್ತು ಪುಣಿ ಬುರ್ಜಿ ಮಾತ್ರ ಬೇಕಾದ ನಿಕ್ ಗೊತ್ತು ರಪ್ಪ ರೆಡಿ ಅಪ್ಪ ಒಂದು ಉಪ್ಪುಂಜಿ ಆ ಉಪ್ಪುಂಜಿ ಅವು ಗೊತ್ತು ಟೊಮೆಟೊ ಸಾರ್ ಮತ್ತೆ ಮೂಜೆ ఒక కోరియన్ లుంగుదు కొరపే కజిపేర్ల ಮಾಡ್ಕೊಳ್ಳೋದನ್ನ ಮಾಡ್ಕೊಳ್ಳಿ ಆಕ್ಚುಲಿ ಯಾನ್ ಮನ್ಪೆ ಕಜಿಪು ಓಕೆ ನಮ್ಮ ವಿಷಯದ ಬಂದಾಗ ಒಂಕೊಂಜಿ ಪೇಟ ಬಾರ್ದ ಆಯ್ತಾರು ತೂಯರ್ ನನ್ನ ಬಾಡಿಗೆ ಕಾಸ್ಟ್ಯೂಮ್ 7 ನಿಮಿಷ ಅವು ಕಟ್ಟು ಇಂಗ್ಲಿತೆ ಇಂಕಲ್ಲ ಬುರ್ಜಿ ರೆಡಿ ಆಯ್ತು ಗೈಸ್. ನನ್ನಿಕ್ಲೆ ಒಂಜಿ ಸ್ಪೆಷಲ್ ನಮ್ಮ ತಂಡದ ಒಂಜಿ ಇಂಪಾರ್ಟೆಂಟ್ ಜನರಲ್ ಅತ್ಯದ್ಭುತ ಕಲಾವಿದ ಕಲಾವಿದ ಒಳ್ಳೆರು ಎಣ್ಣೆ ಕುಜಲು ಇಂದು ಎಣ್ಣೆ ಆಕ್ಚುಲಿ ಇಂಚಿ ಕುಜಲತ್ತೆ ಎಣ್ಣೆ ಪಡೆದು ಚೂರು ಅಂಚೆ ಆತುಂಡು. ಸೊ ಆ ಕಲಾವಿದ ಮಂತಿನ ಒಂಜಿ ಆರ್ಟ್ ಬನೋಡಿ ಆರ್ಟ್ ಭಾರಿ ಪೊರ್ಲಾತುಂಡು. ಕೇರಳದ ಕೊಂಬಣ್ಲಕ್ಕೊಂದು ಇದೀಗ ಒಂಜಿ ವಿಶೇಷದ ಪನ್ನೀರ ನಿಕ್ಲಿ ಬಲ್ಲೆ ಆಟೋ ರಿಕ್ಷಾಗಳ ಕೊಂಬನ್ ಬೇಕಾದ ತುಳುಟ್ಟು ಆನೆಗೆ ದಾದ ಬಂದ್ಪೇರು ಆನೆಗೆ ತುಳುಟ್ಟು ಎಲಿಫ್ಯಾಂಟ್ ಆನೆಗೆ ತುಳುಟ್ಟು ದಾದ ಅನ್ಪೇರು ఆయన ಉಲ್ಟ ಕ್ವಶನ್ ಮಾರ್ಕ್ ಆನೆಗೂ ತುಳುಟ್ಟು ದಾದ ಅನ್ಪೇರು ನಿಕ್ಲು ಕಮೆಂಟ್ ಬಂದು ನಿಕ್ಲು ಹುಷಾರಾಂಡ ನಿಕ್ಲು ನಮ್ಮಡ್ದು ಹೆಂಗ್ ಗೊತ್ತು ನಿಕ್ಲು ನಮ್ಮಡ್ದು ಬುದ್ಧಿ ಒಂತೆ ಬ್ಯಾಲಕ ಬಲ್ಪೆ ನಿಕ್ಲಿ ನಮ್ಮಡ್ದು ಬುದ್ಧಿ ಒಂತೆ ನಕ್ಲಿ ಪಂಡ ಬುದ್ಧಿ ಒಂತೆ ನಕ್ಲಿ ಒಂತೆ ಆಂಡ ಆನೆಗೆ ತುಳುಟು ದಾದ ಪೇರು ಬಂದು ಕಮೆಂಟ್ ಅಂಪ್ಲಿ ಅಣ್ಣ ಆನೆಗೆ ತುಳುಟು ದಾದ ಪನ್ಪೇರದ ಪನ್ಲೆ ಕಮೆಂಟ್ ಮಾಡ್ಪ್ಲೆ ಆನೆಗೆ ತುಳುಟು ದಾದ ಪನ್ಪೇರದ ಪನ್ನಾಗ ಚರಣ್ ಪಚ್ಚಿನಾಟ್ಕ ಎಸ್ ನೋಡಿ ಟನ್ 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 ಸ್ಕ್ರಿಪ್ಟ್ ದ ಪಾವರ್ಜಿ ಲಾ 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 ವಾವ್ ಸೂಪರ್ ಆಯ್ಕಿದ್ದಿನಲ್ಲ ಪೂರ್ತಿ ಅಕ್ಲೆ ಬೇಜಾರ ಎಸ್ ಈ ಒಂದು ಆರ್ಟ್ ಮಲ್ದಿರ ನಮ್ಮ ಚರಣ್ ಪಚ್ಚಿನಾಟ್ಕ ಬಂದು ಆರ್ನ ಕಾಂಟ್ಯಾಕ್ಟ್ ಎರಗಲ್ಲ ಓಡಿತರ ನೆಟ್ ಒಪ್ಪಾಡು ನೆಟ್ ಫುಲ್ ನೆಟ್ ಅದೊಂದು ಸಿಗ್ನೇಚರ್ 104 ನೆಟ್ ಒಂಜಿ ಅರ್ನ ಸಿಗ್ನೇಚರ್ ಉಂಡು ಈ ಒಂಜಿ ಫೋಟೋ ಪಾಡ್ಪ ಐಟ್ ಆರ್ ನೆಟ್ ಒಂಜಿ ಆರ್ನ ಸಿಗ್ನೇಚರ್ ಪಾಡ್ದಿರ ಈ ಆರ್ಟ್ ಮಲ್ದಿನ ಆರ್ನ
ಒಲ್ಪ ಒಂದು ನಾಡ್ದು ಬರ್ತಿಯಾರ ಅಕ್ಲಿಗೆ ಒಂಜಿ ವಿಶೇಷ ರೀತಿ ದಯಪರ್ನಾಗ ಕಡಿಮೆ ಬೆಲೆಯಲ್ಲಿ ಒಂದು ಆರ್ಟ್ ಮಾಡಿಕೊಡಲಾಗುವುದು ಅದೇ ಬುರ್ಜಿ ಹಾಂ ಎಸ್ ಒಂದು ತುಲೆ ಏತು ಪೊರ್ಲಾತ ಮಣ್ಣ ಮಸ್ತ್ ಖುಷಿ ಆಗ್ಬಿಡು ತೂನಗನೆ ಒಂದು ದಾದ ಬಣ್ಣಗ ನೈಟ್ ಲೈಟ್ ದೆಪ್ಪುನಾಗ ಕಂಪನಿದ ಬೊಕ್ಕ ಕೊರ್ಪೇರು ಬೊಕ್ಕ ಅವತ್ತಂದೆ ಎರಗಾರ್ನ ಒಂಜಿ ಕಾಂಟ್ಯಾಕ್ಟ್ ಮಾಡ್ಬಿಡ್ತಿರಂದ ಅದೇ ಕಾಂಟ್ಯಾಕ್ಟ್ ಮಾಡ್ಬಿಡ್ತಿರಂದ ಖಂಡಿತ ಅವತ್ತ ಮಲ್ಪುಲೆ ಕಾಂಟ್ಯಾಕ್ಟ್ ಎರಗಾರ್ಲ ಕಮೆಂಟ್ ತಿಂದು ಪಾಡ್ಲಿ ಆ ನಂಬರಿಗೆ ಕಡಪುಡುವ ಬಾರಿ ಪೊರ್ಲಾತನ ಅಂಚನೆ ನಮ್ಮ ದೇಶಾಭಿಮಾನಿ ಗ್ರಂಥಾಲಯ ಬಲ್ಲೂರು ಇದು ಫಿರರು ಬಲ್ಲೂರು ನೋಡಿ ತುಲೆ ಅಣ್ಣಗೆ ತಿಕ್ಕಿದ್ದೀನಿ ಪ್ರಶಸ್ತಿ ಗೌರವ ಸ್ಮರಣಿಕೆ ಖುಷಿ ಮಾರೆ ದಿಯಾ ಇಂದು ಆ್ಯಕ್ಚುಲಿ ಇಂದು ಮಸ್ತ್ ಪೊರ್ಲಾತು ತುಳುನಾಡುದ ಒಂಜಿ ಇಂದು ಇಂದು ಮಂತಿನಾಗ ಒಂಜಿ ವಾಟ್ಸಪ್ ಪಣ್ಣೋಡು ಮಾರೆ ತುಳೆ ಇಂದು ಪುರಾಲ್ದ ಕೇಳ್ಮಿದ ಆಟಿದ ಕಮ್ಮಿ ಒಂದು ಏರ್ಬೋತೀನಿ ಇಂದು ಯಾನು ಪುರಲ್ದ ಪುರ್ಪದ ಬುರ್ಜಿ ಮಾಡುದು ಮಾತ್ರ ಅಲ್ಲ ಅದನ್ನು ತಿನ್ನುವುದು ಹೇಗೆ ಅಂತ ನಾವೀಗ ತೋರಿಸ್ಕೊಡ್ತೇವೆ ಸ್ವಲ್ಪ ಹೊತ್ತಿನಲ್ಲಿ. ತಿನ್ನುವುದೇನಂದ್ರೆ ಅವು ಬಾಯಿ ತಿನ್ನೋದು ತೆರೆಯೋಣ ನಮ್ಮ ಬುರ್ಜಿ ಸ್ಪೆಷಲ್ ಮಿಸ್ಟರ್ ಮದಿಮಾಯೇ. ಎಸ್ ನಾವು ತಿನ್ನೋದು ಕೂಡ ಹಾಕ್ತೇವೆ ಅಂದರೆ ತಿನ್ನೋದು ಹಾಕುದಂದರೆ ಯಾವ ಥರ ತಿನ್ನಬೇಕು ಆ ಥರ ಆ ಬೊಕ್ಕೊಂಜಿ ವಿಶೇಷದ ಬಣ್ಣ ಒಂದೊಂಜಿ ಗ್ಲಾಸ್ ತುಲೆ ನಮ್ಮ ಈ ಗ್ಲಾಸ್ ಸ್ವಲ್ಪ ತಿಕ್ಕೊಂಡು ಬಂದಾಗ ನಮ್ಮ BC ರೋಡು ಆಪ್ಟಿಕ್ ವರ್ಲ್ಡ್ ಪಂಚಿತ ಒಂಜಿ ಶಾಪ್ ಇಟ್ಟು ತಿಕ್ಕೊಂಡು ಎಡ್ಡಂಡು ನೈಟ್ ರೈಡ್ ಮಲ್ಪನಕ್ಲೇಗೆ ಈ ಒಂಜಿ ಗ್ಲಾಸ್ ಮಸ್ತ್ ಉಪಯೋಗ ಆಪುಂಡು ಯಾಪನಾಗ ನೈಟ್ ಗ್ಲಾಸ್ ಇಲ್ಲ ನೈಟ್ ಎದುರುಡು ಗಾಡಿ ಬನ್ನಾಗ ಆಯ್ತಾ ರಿಫ್ಲೆಕ್ಟರ್ ಹಾಕುಜಿ ಲೈಟ್ದ ರಿಫ್ಲೆಕ್ಟರ್ ಹಾಕುಜಿ ಎಡ್ಡಂಡು ತುಂಬ ಕಡಿಮೆ ಬೆಲೆಯಲ್ಲಿದೆ. BC ರೋಡು ಜಂಕ್ಷನ್ ಹಿಡಿದು ಚೂರು ಎದುರು ಪೋನಾಗ ಸ್ವಲ್ಪ ಬಿಲ್ಡಿಂಗ್ದ ಪುದರ್ ಕರೆಕ್ಟ್ ಗೊತ್ತಿಜ್ಜಿ ಇಂಚಿಡ್ದು ನಮ್ಮ BC ರೋಡ್ ಹಿಡಿದು ಕುಡ್ಲಾಗ ಪೋನಾಗ ರೈಟ್ ಸೈಡ್ ಉಂಡು, ಕುಡ್ಲಾರ್ದು ಇಂಚಿ ಬಂದಾಗ ಲೆಫ್ಟ್ ಸೈಡ್ ನಮಕ್ ಅದು ಯಾನು ವಿಷಯ ಪನೊಂದುಲ್ಲೆ ಅಂಚ ಶೋಕುಂಡು ಅಂಚು ಬರಿಕುಲ್ಲೆ ಅವು ಎರೆಗಾಲ ಪೋರೆತ್ತಿನ ದಾಂಡ ಕಮ್ಮಿ ಬೆಲೆಟ್ ಸಿಗ್ತದೆ ಅದು. ಥ್ಯಾಂಕ್ ಯು. ಓಕೆ ಬರ್ನಾಗ ಇಂಕೊಂಜಿ ವಿಶೇಷ ವ್ಯಕ್ತಿ ದಿಕ್ಕದೆ ಬರ್ತಾ ಬರೋದುಂಡು ಅರೆಗಿತ್ತೆ ಬಡಕ ಬೈಲಿಗೆ ಬೋರೆಗೆ ಅಂಚ ಸ್ಕೂಲ್ ಅದು ಬರ್ತೀನಿ ಅದು ಗೊತ್ತಿಜಿ ಇಬ್ಬಳಿತ್ತೆ ಬೋದ್ಲ ಇವ್ರು ಬರ್ತಾ ಇರೋದುಂಡು ಬೊಕ್ಕ ಪೊಲಲ್ಲಿ ಸ್ವಲ್ಪ ಬಸ್ ಬಿಡೊಂದಿದ್ದೀರಿ ಅಡ್ಡೂರ್ದ ಫ್ರಿಡ್ಜ್ ಒಂಚೂರು ಪ್ರಾಬ್ಲಮ್ ಆಗ್ತದೆ, ಅಡ್ಡೂರು ಫ್ರಿಡ್ಜ್ ಚೂರು ಪ್ರಾಬ್ಲಮ್ ಆದ ಬಸ್ ಬಿಡೊಂದಿದ್ದೀರಿ ಅಂಚ ಬೇರೆ ಬಸ್ ಅಂಚೆ ಒಟ್ಟಿಗೆ ಹೋಗೋದಿಲ್ಲ ಅಂಚಾರು ಬಸ್ಗೆ ವೇಟಿಂಗ್ ಬಂದಿದ್ದೀರಿ ಒಟ್ಟಿಗೆ ಬರ್ತಾ ಮಾತೀರಿ ಸುಮಾರೆಲ್ಲ ಸ್ಕೂಲು ಬರೋದತ್ತಿನಿಗೆ ಬಡಕ ಹೇಳ್ದು ಚಪ್ಪರೆಗರಿಗೆ ಉಲ್ಲ ಮಾರಿ ಫೈನಲಿ ಏನು ಸಿದ್ದಾಟೆ ರೀಚ್ ಆತೆ ಬರ್ಸಾರ್ ಒಂದಿತ್ತು ನಮ್ಮ ಪೊಲಳ್ಳಿ ರೂಟ್ ತಲ್ಪ ಬಂದಾಗ ಬೊಕ ಇಂಕೊಂಜಿ ಸ್ಪೆಷಲ್ ವ್ಯಕ್ತಿ ದಿಕ್ಕದಿತ್ತೀರಿ ಯಾನು ಅರೆ ಲಾಗ್ಡ್ ತೋಜೆ ಆರು ಅಲ್ಪ ನಮ್ಮ ಅವನಿ ಗಾರ್ಡನ್ ಒಲ್ಪಿ ಹಾಲ್ ಉಂಡತ ಅಡ್ಡೂರು ತಲ್ಪ ನಿಂಗೆ ಗಾರ್ಡನ್ ಹಾಲ್ ಉಂಟು ಹೂವ ಹಾಲ್ ಉಂಡು ಒಂಜಿ ರೋಡ್ ಸೈಡ್ ಅಲ್ಪ ಚೂರು ನಿಂತು ಬಂದಾಗ ಬರ್ಸಾರ್ ನಿಂತು ಉಂತಾನಾಗ ಅವ್ರು ಸ್ಕೂಲ್ ಅದು ಬರ್ಪಿನಾರು ಉಂತೊಂದಿತ್ತೀರು ಪಾಪ ಬರ್ಸಾರ್ ಒಂದಿತ್ತು ಅಂಚಾರೇನು ಕೇಂಡೆ ಆರು ಉಂತಾಯಿರು ಬೈಕ್ ಉಂತಾಯಿರು ಕೇಂಡೆ ಪೂರ ಬಕ್ಕ ಬಡಕ ಬೈಲದು ಬಂಡೇರು ಅಲ್ಪ ಗುಡಿಯಾರೇನು ಅಂಚ ಫೈನಲಿ ಬತ್ತಿತ್ತೆ ಸಿದ್ದಾಟೆ ಟುಲ್ಲೆ ಇತ್ತೆ ತುಲೆ ಮುಲ್ಪೊಂಜಿ ಜೈನ್ ರೆಸ್ಟೋರೆಂಟ್ ಯಾರಿಗಾದರೂ ವೆಜ್ ಮಾತಾಡಿದ್ದ ವೆಜ್ ತಿಂಡಿ ಮುಲ್ಪ ತಿಕ್ಕೊಂಡು ಸಿದ್ದಾಟೆ ಬತ್ತಾರಂದಾಂಡ ಮುಲ್ಪ ಉಂಡು ಅಂಚೆನೇ ನಮ್ಮ ಮೇರುಲೇರು ಎಡಿಟರ್ ವೈನ್ ಈಗ ವೈನ್ ಎಡಿಟರ್ಲೇರು ಯೂಟ್ಯೂಬ್ದ ಪೂರ ನಾನು ನೆಕ್ಸ್ಟ್ ತರ ಆಗಡ್ ತಿಕ್ಕ ಬಾಯಿ ಮಾತಾಡಿಗ್ಲ ಅಂಚೆ ಸಬ್ಸ್ಕ್ರೈಬ್ ಒಂಜಿ ಮಲ್ಪಲೆ ಗಂಟೆ ಬಟನ್ ಒಂಜಿ ಬೊಟ್ಟುಲೆ ಕಲವೇ. ಥ್ಯಾಂಕ್ ಯು.